ವಾಷಿಂಗ್ಟನ್ನಲ್ಲಿ ಹಣದುಬ್ಬರ ವಿಚಾರದ ಕುರಿತು ಪ್ರಶ್ನೆ ಕೇಳಿದ್ದಕ್ಕೆ ಪತ್ರಕರ್ತನೊಬ್ಬನನ್ನು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಅಸಭ್ಯವಾಗಿ ನಿಂದಿಸಿದ್ದು ವಿವಾದಕ್ಕೆ ಸಿಲುಕಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಮೆರಿಕದಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರದ ಕುರಿತು ವರದಿಗಾರರೊಬ್ಬರು ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಬೈಡನ್ ಅಸಮಾಧಾನಗೊಂಡಿದ್ದು ಹೆಚ್ಚು ಹಣದುಬ್ಬರವೇ ವಾಟ್ ಎ ಸ್ಟುಪಿಡ್ ಸನ್ ಆಫ್ ಬಿಚ್ ಎಂದು ನಿಂದಿಸಿದ್ದಾರೆ. ಸ್ಟುಪಿಡ್ ಸನ್ ಆಫ್ ಬಿಚ್ ಎಂಬ ವಾಕ್ಯ ನಿಂದನಾತ್ಮಕ ವಾಕ್ಯವಾಗಿದ್ದು ಸಾಮಾನ್ಯ ಜ್ಞಾನ ಇಲ್ಲದ ವ್ಯಕ್ತಿ ಅಥವಾ ಮೂರ್ಖ ಎಂಬ ಅರ್ಥ ಬರುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತನು ಹಣದುಬ್ಬರವು ರಾಜಕೀಯ ಹೊಣೆಗಾರಿಕೆ ಎಂದು ನೀವು ಭಾವಿಸುತ್ತೀರಾ ಎಂದು ಪ್ರಶ್ನಿಸಿದರು. ಇದಕ್ಕೆ ಬೈಡನ್ ಕೆಂಡಾಮಂಡಲಗೊಂಡಿದ್ದಾರೆ. That's a great asset. More inflation. What a stupid son of a bitch. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.NammaTumukuru.com ಗೆ ಭೇಟಿ ನೀಡಿ.